ಮಣಿಪುರ ಘಟನೆ ಮತ್ತು ಕೇಂದ್ರ ಬಿಜೆಪಿ ಸರ್ಕಾರದ ನಿರ್ಲಕ್ಷ್ಯವನ್ನು ಖಂಡಿಸಿ ಕಾರ್ಕಳ ವಿಧಾನಸಭಾ ಕ್ಷೇತ್ರ ಬ್ಲಾಕ್ ಕಾಂಗ್ರೆಸ್ ಕಾರ್ಕಳ ಮತ್ತು ಹೆಬ್ರಿ ವತಿಯಿಂದ ಕಾರ್ಕಳ ಬಸ್ ನಿಲ್ದಾಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಮಣಿಪುರದಲ್ಲಿ ನಡೆಯುತ್ತಿರುವ ಜನಾಂಗೀಯ ಸಂಘರ್ಷ ಮತ್ತು ಒಂದು ನಿರ್ದಿಷ್ಟ ಪಂಗಡದ ಮಹಿಳೆಯರ ಮೇಲಿನ ಅಮಾನವೀಯ ಲೈಂಗಿಕ ದೌರ್ಜನ್ಯ ವಿಶ್ವದ ಎದುರು ದೇಶ ತಲೆತಗ್ಗಿಸುವಂತೆ ಮಾಡಿದೆ. ಇದಕ್ಕೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮತ್ತು ಅಲ್ಲಿನ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ನಡೆಯೇ ಕಾರಣ ಎಂದು ಉಡುಪಿ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಬಿಪಿನ್ ಚಂದ್ರಪಾಲ್ ನಕ್ರೆ ಹೇಳಿದ್ದಾರೆ. ಅವರು ಇಲ್ಲಿನ ಕೇಂದ್ರ ಬಸ್ ನಿಲ್ದಾಣದ ಬಳಿ ಮಣಿಪುರದಲ್ಲಿ ಮಹಿಳೆಯರ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯದ ವಿರುದ್ಧ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಮತ್ತು ಹೆಬ್ರಿ ಬ್ಲಾಕ್ ಕಾಂಗ್ರೆಸ್ ಜಂಟಿಯಾಗಿ ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ಮಾತನಾಡ್ತಾ ಇದ್ರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸದಾಶಿವ ದೇವಾಡಿಗ ಅಧ್ಯಕ್ಷತೆ ವಹಿಸಿದ್ರು. ಮುಖಂಡರಾದ ಸುರೇಂದ್ರ ಶೆಟ್ಟಿ, ಇಂಟಕ್ ಜಿಲ್ಲಾಧ್ಯಕ್ಷ ಕಾಬೆಟ್ಟು ಕಿರಣ್ ಹೆಗ್ಡೆ, ಯುವ ಕಾಂಗ್ರೆಸ್ ಮುಖಂಡ ಮಧುರಾಜ್ ಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಒಂದು ಅವಕಾಶವನ್ನ ಇವತ್ತು ಮಹಿಳೆಯರಿಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಆಡಳಿತ ಇರತಕ್ಕಂಥಲ್ಲಿ ಒದಗಿಸಿಕೊಟ್ಟಿದೆ. ಮಹಿಳೆಯರ ಸುರಕ್ಷಿತತೆಯ ಬಗ್ಗೆ ಗಮನ ಕೊಟ್ಟಿದೆ. ಎಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆದಾಗಲೂ ಕ್ರಮ ಕೈಗೊಂಡಿದೆ. ಆದ್ರೆ ಇವತ್ತು ದೇಶದಲ್ಲಿ ಏನಾಗ್ತಾ ಇದೆ, ಇವತ್ತು ಏನು ಪರಿಸ್ಥಿತಿ, ಈ ದೇಶದಲ್ಲಿ ಬಲಿಷ್ಠ ಪ್ರಧಾನಿ ಇದ್ದಾರೆ ಅಂತೇಳಿ ಇವತ್ತು ಬಿಜೆಪಿಯವರು ಹೇಳ್ತಾರೆ. ಇವತ್ತು ಕೆಲವು ಮಾಧ್ಯಮಗಳು ಕೂಡ ಕೆಲಸ ನಿಮ್ಮಿಂದ ಆಗ್ತಾ ಇಲ್ಲ. ಯಾಕೆ ಇದು ನಿಮ್ಮ ದೌರ್ಬಲ್ಯ? ನೀವು ಹೇಳ್ತೀರಿ ನಿಮ್ಮ ಶಿಕ್ಷಣಗಳೆಲ್ಲ ವಾಟ್ಸಪ್ನಲ್ಲಿ ಏನು ಫೇಸ್ಬುಕ್ ಹಾಕ್ಬರ್ತಾರೆ, ರಷ್ಯಾ ಮತ್ತು ಉಕ್ರೇನ್ನ ಯುದ್ಧವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಿಲ್ಲಿಸಿದ್ರು ಅಂತ. ಇವರು ರಷ್ಯಾ ಮತ್ತು ಉಕ್ರೇನ್ನ ಯುದ್ಧ ನಿಲ್ಲಿಸ್ಲಿಕ್ಕೆ ಆಗ್ತದೆ, ಮಣಿಪುರದಲ್ಲಿ ನಡೆಯತಕ್ಕಂಥ ಅಷ್ಟು ಸಣ್ಣ ರಾಜ್ಯದ ಒಂದು ಸಣ್ಣ ಗಲಾಟೆ ನಿಲ್ಲಿಸ್ಲಿಕ್ಕೆ ಆಗುತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮದು ಏನು, ಯಾವ ಸಾಮರ್ಥ್ಯದ ಪ್ರಧಾನಮಂತ್ರಿ ನೀವು? 56 ಇಂಚಿನ ಪ್ರಧಾನಮಂತ್ರಿಗಳಂತ ನೀವು ಹೇಳಿದ್ರೆ ಸಾಕಾಗುದಿಲ್ಲ. ಅದಕ್ಕೆ ಬೇಕಾದಂತ ದೃಢತೆ ನಾವು ಸ್ಪಷ್ಟವಾಗಿ ಹೇಳಬೇಕು. ಅವರು ರಾಜೀನಾಮೆಯನ್ನು ಕೊಡಬೇಕು. ಅತ್ಯಂತ ತ್ವರಿತವಾಗಿ ಇವತ್ತು ಪಾರ್ಲಿಮೆಂಟ್ ನಡೀಬೇಕು ಅಂತ ಹೇಳಿ ಮಾನ್ಯ ನಮ್ಮ ಪಕ್ಷದ ನಾಯಕರು, ಈ ದೇಶದ ಉನ್ನತವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ನ ಮುಖ್ಯ ನಮ್ಮ ನಾಯಕರಾದ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿದಂತ ಮೋದಿಯವರು ಪಾರ್ಲಿಮೆಂಟ್ ಸುಗಮವಾಗಿ ನಡೀಬೇಕು ಅಂತ ಹೇಳಿ ಹೋಗಿ ಭೇಟಿ ಮಾಡಿದ್ರು. ಯಾಕೆ ನಾಚೆ ಆಗೋದಿಲ್ಲ ಅವರಿಗೆ? ಮೊನ್ನೆ ಏನ್ ಮಾಡಿದ್ರು, ಕರ್ನಾಟಕದಲ್ಲಿ ವಿಧಾನಸಭೆ ನಡೀತಾ ಇತ್ತಲ್ಲ, ಸಿದ್ದರಾಮಯ್ಯನವರು ಬಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೋಗ್ಬಿಟ್ಟು ವಿಧಾನಸಭೆ ಸುಗಮವಾಗಿ ನಡೀಲಿ ಅಂತ ಹೇಳಿ ಯಾವ ಕುಮಾರಸ್ವಾಮಿ ಜಗನ್ನಾಥ್ ಸಿಂಗ್ ಬೆಂದ್ರನವಾಲೆ ಅಂತಕ್ಕಂಥ ಒಬ್ಬ ಕಾಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಪ್ರತಿಭಟನೆ ಆಗ್ತಾ ಇದೆ, ಪಾರ್ಲಿಮೆಂಟ್ ಅಲ್ಲಿ ಗದ್ದಲ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂದ್ರೆ ಪ್ರಧಾನಮಂತ್ರಿ ಮೋದಿ ಪಾರ್ಲಿಮೆಂಟ್ ಅಲ್ಲಿ ಬಂದು ಮಣಿಪುರ ಘಟನೆ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ. ಮಾತಾಡಿ ಅಂತ ಹೇಳಿದ್ದು, ಇವರು ಮಾತಾಡ್ಲಿಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ದಾರೆ. ಇವರು ಇವತ್ತು ಪಾರ್ಲಿಮೆಂಟಿಗೆ ಹೋಗಿ ಮಣಿಪುರ ಘಟನೆ ಬಗ್ಗೆ ಒಂದು ಹೇಳಿಕೆ ಕೊಡ್ಲಿಕ್ಕೆ ಪ್ರಧಾನಮಂತ್ರಿ ರೆಡಿ ಇಲ್ಲ. ಪಾರ್ಲಿಮೆಂಟಿಗೆ ಹೋಗ್ತಾ ಇಲ್ಲ ಅವರು ಮನೆಯಿಂದ. ಹಾಗಿದ್ರೆ ನಿಮ್ಗೆ ಏನು ಧೈರ್ಯ ಇದೆ? ನೀವು ಜನರ ಭಾವನೆಗಳನ್ನ ಗೌರವಿಸ್ತಕ್ಕಂಥ ದೇಶದ ಪ್ರಧಾನಿ ನರೇಂದ್ರ ಮೋದಿ